ಮಂಗಳೂರು ನಗರದ ಹಂಪನಕಟ್ಟೆಯಲ್ಲಿರುವಂತಹ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಮತ್ತೆ ಹಿಜಾಬ್ ವಿವಾದ ಆರಂಭವಾಗಿದೆ. ಕಾಲೇಜಿನಲ್ಲಿ ಹಿಜಾಬ್ ನಿಯಮ ಪಾಲಿಸಲಾಗ್ತಾ ಇಲ್ಲ ಅಂತ ಆರೋಪಿಸಿ ನಿನ್ನೆ ದಿಢೀರ್ ಆಗಿ ವಿದ್ಯಾರ್ಥಿಗಳು ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧ ತಿರುಗಿಬಿದ್ದಿದ್ದರು. ಹೀಗಾಗಿ ಇಂದು ಕಾಲೇಜಿನ ಮೇಲ್ವಿಚಾರಕರಾಗಿರುವಂತಹ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯ ಕಾಲೇಜು ಆಡಳಿತ ಮಂಡಳಿಯ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ, ಸ್ಥಳೀಯ ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ವಿದ್ಯಾರ್ಥಿ ಪ್ರಮುಖರು ಭಾಗವಹಿಸಿದ್ದಾರೆ. ಆದರೆ ಹಿಜಾಬ್ ವಿವಾದದಲ್ಲಿ ಹಿಜಾಬುದಾರಿ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಕೆಲ ಅಧ್ಯಾಪಕರು ಬೆಂಬಲವಾಗಿ ನಿಂತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ನಡುವೆ ಸ್ಟೂಡೆಂಟ್ ಯೂನಿಯನ್ನ ವಿದ್ಯಾರ್ಥಿ ನಾಯಕ ಹಿಜಾಬ್ದಾರಿ ವಿದ್ಯಾರ್ಥಿನಿಯರ ಬಗ್ಗೆ ಮೃದು ಧೋರಣೆ ತೋರಿದ್ದಾನೆ ಎಂಬ ಆರೋಪವಿದೆ. ಹೀಗಾಗಿ ಅಧ್ಯಕ್ಷ ಸ್ಥಾನದಿಂದ ತೆರವು ಮಾಡಬೇಕೆಂಬ ಒತ್ತಾಯ ವಿದ್ಯಾರ್ಥಿಗಳು ಮಾಡಿದ್ದು ರಾಜೀನಾಮೆ ನೀಡಲು ಸಿದ್ಧ ಎಂದು ಅಧ್ಯಕ್ಷ ವಿನ್ಯಾಸ್ ಆಚಾರ್ಯ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ವಿವಿ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಅನುಸಯ್ಯ ರೈ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಹಿಜಾಬ್ ವಿವಾದ ಪ್ರಾರಂಭವಾದ ಬಳಿಕ ಕೆಲ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವುದನ್ನು ನಿಲ್ಲಿಸಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಕೋರ್ಟ್ ಆದೇಶವನ್ನು ಒಪ್ಪಿಕೊಂಡಿದ್ದಾರೆ. ಸುಮಾರು 15 ವಿದ್ಯಾರ್ಥಿಗಳ ತಂಡ ಹಿಜಾಬ್ ಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಆದರೆ ಸಿಂಡಿಕೇಟ್ ಸಭೆಯ ನಿರ್ಧಾರದಂತೆ ಮೇ 17ರಿಂದಲೇ ತರಗತಿಯ ಒಳಗೆ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ಇಲ್ಲ ಎಂಬ ಆದೇಶವನ್ನು ಹೊರಡಿಸಿದ್ದೆವು ಎಂದು ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಅನುಸಯ್ಯ ರೈ ಹೇಳಿದ್ದಾರೆ. ಈ ನಡುವೆ ನಿನ್ನೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ಕಾರಣ ಕಾಲೇಜು ಆವರಣದಲ್ಲಿಯೂ ಹಿಜಾಬ್ಗೆ ಅವಕಾಶ ಇಲ್ಲ ಎಂಬ ಆದೇಶವನ್ನು ಹೊರಡಿಸಲಾಗಿದೆ. ನಿಯಮ ಉಲ್ಲಂಘಿಸಿದ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ಸಹ ಮಾಡಲಾಗಿದೆ. ಮೊನ್ನೆಯಿಂದ ನಮ್ಮ ಕಾಲೇಜಲ್ಲಿ ಮಕ್ಕಳು ನಮ್ಮದು ಇಲೆಕ್ಷನ್ ಆಗೋದು ಮಾರ್ಚ್ 10ಕ್ಕೆ, ಈ ಸಲದ ಯೂನಿಯನ್ ಇಲೆಕ್ಷನ್ ಆಗೋದು ಮಾರ್ಚ್ 10ಕ್ಕೆ. ಅದರ ನಂತರ ಯೂನಿಯನ್ ಆದ ಮೇಲೆ ಮಕ್ಕಳು ಒಂದು ಡಿಮಾಂಡ್ ಕೊಟ್ಟಿದ್ದರು. ಏಪ್ರಿಲಲ್ಲಿ ಎಕ್ಸಾಮ್ ಆಗಿ ವೆಕೇಷನ್ ಇತ್ತು. ನಮಗೆ ಏಪ್ರಿಲಲ್ಲಿ ಒಂದು ಸೆಮಿಸ್ಟರ್ ಎಕ್ಸಾಮ್ ಆಗಿ ವೆಕೇಷನ್ ಇತ್ತು. ನಮ್ಮದು ಕ್ಲಾಸಸ್ ಸ್ಟಾರ್ಟ್ ಆಗೋದು ಮೇ 12ಕ್ಕೆ. ಮೇ 12ರಿಂದ 16 ತನಕ ನಾವು ಆನ್ಲೈನ್ ಕ್ಲಾಸ್ ಮಾಡಿದ್ದೇವೆ. ವೆಕೇಷನ್ ಆಗಿ 12ರಿಂದ 16 ತನಕ ಆನ್ಲೈನ್ ಕ್ಲಾಸ್ ಮಾಡಿದ್ದೇವೆ. ಯಾಕೆಂತೇಳಿದರೆ ನಮ್ಮ ವಸ್ತ್ರ ಸಂಹಿತೆಯಲ್ಲಿ ನಾವು ಪ್ರಾಸ್ಪೆಕ್ಟಸಲ್ಲಿ ಹಾಕಿದಂಥದ್ದು 2017ರಿಂದ ಯಾರಿಗೆ ತರಗತಿಯಲ್ಲಿ ಶಾಲ್ನ ಜೊತೆಗೆ ಶಿರವಸ್ತ್ರ ಹಾಕಬೇಕಾ ಅವರು ಶಾಲ್ನ ಕಲ್ಲರಿದನ್ನೇ ತಲೆಗೆ ಹಾಕ್ಕೊಳ್ಬೋದು ಅಂತ ನಾವೊಂದು ಪರ್ಮಿಷನ್ ನಮ್ಮ ಪ್ರಾಸ್ಪೆಕ್ಟಸಲ್ಲಿ ಕೊಟ್ಟಿದ್ದೆವು. ಇದು ಹೈಕೋರ್ಟ್ ಡಿಸಿಷನ್ ಆಗೋ ಮುಂಚೆ ಅದು ನಮ್ಮ ಯೂನಿಫಾರ್ಮಿನ ಪಾರ್ಟ್ ಆಗಿತ್ತು. ಎಲ್ಲರಿಗೂ ಒತ್ತಾಯ ಮಾಡಲಿಲ್ಲ ನಾವು ಹಾಕಲಿಕ್ಕೆ. ಯಾರಿಗೆ ಮಾಡಲಿಕ್ಕೆ ಇಚ್ಛೆ ಇದೆಯಾ ಹಾಕಲಿಕ್ಕೆ ಅವರು ಬೇರೆ ಯಾವುದನ್ನು ಹಾಕುವಾಗಿಲ್ಲ, ಶಾಲ್ನ ಕಲ್ಲರಿದನ್ನೇ ತಲೆಗೆ ಹಾಕ್ಬೋದಂತ ಒಂದು ಪರ್ಮಿಷನ್ ಇತ್ತು. ಅದೇ ಪರ್ಮಿಷನನ್ನು ನಾವು ಈ ವರ್ಷಕ್ಕೆ, ಯಾಕೆಂದರೆ ಹೈಕೋರ್ಟ್ ಡಿಸಿಷನ್ ಬಂದದ್ದು ವರ್ಷ ನಡುವಲ್ಲಿ ನಾವು ಎಡ್ಮಿಷನ್ ಮಾಡಿದೆ. ಸೊ ಆ ಪ್ರಕಾರನೇ ಎಡ್ಮಿಷನ್ ತೆಕ್ಕೊಂಡು ಮಕ್ಕಳು ಬಂದಿದ್ದಾರೆ. ನಮ್ಮ ಕಾಲೇಜಲ್ಲಿ 1600 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ 44 ಮಂದಿ ಹಿಜಾಬ್ ಅಥವಾ ನಾವೇನು ಶಿರವಸ್ತ್ರ ಅಂತ ಹೇಳ್ತೇವೆ ಅದನ್ನು ಹಾಕ್ಕೊಂಡು ಬರೋ ಮೊದಲು ಹಾಕ್ತಾಯಿದ್ರು. ಈ ಆರ್ಡ್ರ್ ಬಂದ ನಂತರ ಕೂಡ ಯೂನಿಫಾರ್ಮಿನ ಒಂದು ಪಾರ್ಟ್ ಅಂತ ನಾವು ಹೇಳಿದ ಕಾರಣ ನಾವು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೆವು. ಮೇ 12ರಿಂದ 16 ತನಕ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಯಾಕೆ ನಾನು ಆನ್ಲೈನ್ ಕ್ಲಾಸ್ ಹೇಳಿದೆ ಅಂತ ಹೇಳಿದರೆ, ನಮ್ಮ ಯೂನಿವರ್ಸಿಟಿ ಕಾಲೇಜ್ ಇಟ್ಸ್ ರನ್ ಬೈ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ನಾವು ಏನೇ ಒಂದು ಇಂಥ ಒಂದು ಸ್ಪೆಷಲ್ ಪ್ರಾಬ್ಲಮ್ ಬಂದರೂ ನಾವು ವೈಸ್ ಚಾನ್ಸಲರ್ ಹತ್ರ, ರಿಜಿಸ್ಟ್ರಾರ್ ಹತ್ರ ನಾವು ಹೇಳಲಿಕ್ಕಿದೆ ನಮ್ಮ ಪ್ರಾಬ್ಲಮ್ ಏನಂತ. ಅವರು ಏನು ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಅದರ ಪ್ರಕಾರ ನಾನು ಮುಂದೆ ಹೋಗ್ತಾ ಇದ್ದೇನೆ. ಸೊ ಈಗ ಆ ಗೈಡ್ಲೈನ್ಸಲ್ಲಿ ಅವರು ನಾನು ಹೇಳಿದೆ ಈ ಮಕ್ಕಳಿಗೆ ಒಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆ ರೆಪ್ರೆಸೆಂಟೇಷನ್ಗೆ ಅವರು ಹೇಳಿದರು, ನೀವು ವೆಯ್ಟ್ ಮಾಡಿ, ಮೇ 16ಕ್ಕೆ ನಾವು ಒಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಸಿಂಡಿಕೇಟ್ ಮೀಟಿಂಗಲ್ಲಿ ನಿಮ್ಮದೊಂದು ಎಜೆಂಡಾ ಇಟ್ಟಿದ್ದೇವೆ, ನಿಮ್ಮ ಕಾಲೇಜಿನ ಸಮಸ್ಯೆದು ಎಜೆಂಡಾ ಇಟ್ಟಿದ್ದೇವೆ. ಅದರ ಡಿಸಿಷನ್ ಏನಿದೆ ಅದರ ಪ್ರಕಾರ ನಾವು ಮುಂದುವರಿಯುವ ಅಂತ ಹೇಳಿದ ಕಾರಣ 16ರವರೆಗೆ ನಾನು ಆನ್ಲೈನ್ ಕ್ಲಾಸ್ ಮಾಡಿ 17th ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಬೇಕಿತ್ತು. ಸೊ 17th ನೈಟಿಗೆ ನನಗೆ ಡಿಸಿಷನ್ ಗೊತ್ತಾಯ್ತು. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಅದು ಸಿಂಡಿಕೇಟ್ ಮೀಟಿಂಗ್. ಸೊ ನನಗೆ ಕಾಲೇಜಿಗೆ ಬಂದು ಲೆಟ್ರೆಡ್ಡಲ್ಲಿ ಟೈಪ್ ಮಾಡಲಿಕ್ಕೆಲ್ಲ ಆಗದೇ ಇದ್ದ ಕಾರಣ ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಹಾಕಿದ್ದೇನೆ. ಆ ಮೆಸೇಜ್ಗಳೆಲ್ಲ ಟಿ ವಿಗಳಲ್ಲಿ ಬರ್ತಾ ಉಂಟು. ನಾಳೆಯಿಂದ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಎಲ್ಲರೂ ಕೂಡ ಯೂನಿಫಾರ್ಮಲ್ಲಿ ಬರಬೇಕು, ಶಿರವಸ್ತ್ರವನ್ನು ಧರಿಸಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ನಾನು ಹಾಕಿದ್ದೇನೆ. ನೆಕ್ಸ್ಟ್ ಡೇ ಬಂದು ನಾನು ಲೆಟ್ರೆಡ್ಡಲ್ಲೇ ಸರ್ಕ್ಯುಲರ್ ಕೂಡ ಕೊಟ್ಟಿದ್ದೆ, ಅದನ್ನೆಲ್ಲ ನಾನು ನಿನ್ನೆ ಕೂಡ ಕೊಟ್ಟಿದ್ದೇನೆ. ನಂತರ ಪುನಃ ಮಕ್ಕಳು ಬಂದರು, ನಮಗೆ ಕ್ಲಾಸಲ್ಲಿ ಮಾತ್ರ ಅಲ್ಲ ಕ್ಯಾಂಪಸ್ಸಲ್ಲಿ ಕೂಡ ಹಾಕಲಿಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತ ಬಂದರು. ಅದಕ್ಕೂ ನಾನು ಏನೇ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ 44 ಮಂದಿಗೆ ಸಹ ಸಮಸ್ಯೆ ಇಲ್ಲ. ಕೆಲವರು ನಾನು ಹೇಳಿದೆ ಆಲ್ರೆಡಿ ಕೆಲವರು ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ದಾರೆ. 44 ಮಕ್ಕಳಲ್ಲಿ ಎಲ್ಲರೂ ಕೂಡ, ಕೆಲವರು ಬರಲೇ ಇಲ್ಲ. ಅದರ ನಂತರ ಕೆಲವರು ಡಿಸ್ಕಂಟಿನ್ಯೂ ಮಾಡಿದವರು ಇದ್ದಾರೆ. ಎಕ್ಸಾಕ್ಟ್ ನಂಬರ್ ಎಲ್ಲ ನಮಗೇನು ಸಿಗಬೇಕಷ್ಟೆ. ಹಿಜಾಬ್ ನಂತರ ಕೆಲವರು ಬರಲಿಲ್ಲ, ಡಿಸ್ಕಂಟಿನ್ಯೂ ಅಂತ ಗೊತ್ತಿಲ್ಲ, ದೇ ಆರ್ ನಾಟ್ ಅಟೆಂಡಿಂಗ್. ನಾವು ಅವರಿಗೆ ಫೋನ್ ಮಾಡಿ ಎಲ್ಲ ಕೇಳೋ ಒಂದು ಎಕ್ಸಾಕ್ಟ್ ಒಂದು 3-4 ಮಂದಿ ಬರಲಿಲ್ಲ, ನಮಗೆ ಕಾಲೇಜಿಗೆ ಬರಲಿಲ್ಲ ಅವರು. ಒಂದು 5-6 ಮಂದಿ ಕ್ಲಾಸಲ್ಲಿ ರೆಗ್ಯುಲರ್ ಆಗಿ ಕೂತ್ಕೊಳ್ತಾ ಇದ್ದಾರೆ. ಕೆಲವರು
ಬರ್ತಾರೆ ಬರೋದಿಲ್ಲ, ಒಂದಿನ ಬರ್ತಾರೆ ಒಂದಿನ ಬರೋದಿಲ್ಲ. ಮತ್ತು 15 ಅಂತ ನಾನು ಎಕ್ಸಾಕ್ಟ್ ನಂಬರ್ ಹೇಳೋದಿಲ್ಲ. ಪ್ರಾಬ್ಲಮ್ ಇದೆ ಇಲ್ಲ, ಕಾಲೇಜ್ ಸಮಸ್ಯೆ ಇಲ್ಲ. ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಶಿರವಸ್ತ್ರವನ್ನು ಅವರು ಹೇಳೋದು ಕ್ಯಾಂಪಸ್ಸಲ್ಲಿ ಕೊಡಿ ಅಂತ. ಒಂದು ತರಗತಿಯಲ್ಲಿ ಇಲ್ಲ. ಈಗ ನಿನ್ನೆ ನಾನು ನೋಟಿಸ್ ಹಾಕಿದ್ದಾನಲ್ಲ, ಕ್ಯಾಂಪಸ್ಸಲ್ಲಿ ಹಾಕೋಗಿಲ್ಲ ಅಂತ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನಮಗೆ ರೈಟಿಂಗಲ್ಲಿ ಕೊಡಿ, ಎಲ್ಲಿದೆ ಕೆಲವು ಗ್ರೂಪ್. ಪ್ರತಿಭಟನೆ ಆಗಿ ನಮ್ಮ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ. ನಮಗೆ ಜಾಬ್ ವಿಷಯದಲ್ಲಿ ಒಂದು ಗೊಂದಲಗೊಳಗಾಗ್ಬೋದು. ಬೇರೆಯವರಿಗೆ ತುಂಬ ವಿಷಯದಲ್ಲಿ ಬೇಜಾರಾಗಿದೆ. ಖಾಲಿ ಮುಸ್ಲಿಂ ಹುಡುಗರಿಗೆ ಹಿಜಾಬ್ ವಿಷಯದಲ್ಲಿ ಅಂತಲ್ಲ, ಹಿಂದೂ ಹುಡುಗರಿಗೆ ಕೂಡ ಬೇಜಾರಾದ ನನ್ನ ಬಳಿ ಹೇಳಿದ್ದಾರೆ. ಆದರೆ ಅದರ ನಡುವೆಯಲ್ಲಿ ಕೂಡ ನಾವು ಲೆಟರ್ ಕೊಟ್ಟಿದ್ದೇವೆ, ನಮಗೆ ಇದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ದೇವೆ. ಆದರೂ ಸ್ವಲ್ಪ ಮೀಟಿಂಗ್ ನಡೆಸ್ತಾರೆ ಅಂತ ಮೊನ್ನೆ ಹೇಳಿದರು. 2 ದಿನದಲ್ಲಿ ಮೀಟಿಂಗ್ ಆಗ್ತದೆ ಅಂತ ಹೇಳುವಾಗ ನಡುವೆ ಇಂಥ ಒಂದು ವಿಷಯ ಆಗಿತ್ತು. ಇದರಿಂದ ಬೇಜಾರುಗೊಂಡು ಕೆಲವರು ಆಗಲೇ ಶಾಲೆ ಹಾಕಿದರು. ಅಂತ ನಂತರ ಮೀಟಿಂಗಲ್ಲಿ ನಾನು ನನ್ನ ಒಪಿನಿಯನನ್ನು ಹೇಳಿದೆ. ಎಲ್ಲರಿಗೂ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಇದ್ದೇನೆ ಹೊರತು ಯಾರಿಗೂ ನಾನು ಎಗೇನ್ಸ್ಟ್ ಆಗಿಲ್ಲ. ನಾನು ಇಂಥ ಒಂದು ನಿರ್ಧಾರಕ್ಕೆ ಒಳಗಾಗಿದ್ದೇನೆ. ಅಂದರೆ ಸ್ಟೂಡೆಂಟ್ ಯೂನಿಯನಲ್ಲಿ ಅವರು ನನಗೆ ಹೇಳಿದರು ಪ್ರೊಟೆಸ್ಟ್ ಮಾಡುವ ಇದು ವಿಷಯಕ್ಕೆ, ಯಾಕಂದರೆ ಹಿಜಾಬ್ ಈಗಲೇ ಆಗಬೇಕು ಅಂತ. ಇಂಥ ಜೋರು ಪ್ರೊಟೆಸ್ಟ್ ಮಾಡಿದರೆ ನಾವು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹಾಗೂ ನಿನ್ನೆ ಕೂಡ ಪ್ರತಿಭಟನೆ ಮಾಡಿದರು. ನಾನು ಅದಕ್ಕೆ ಸಪೋರ್ಟ್ ಆಗಿದ್ದೇನೆ. ಯಾಕೆ ನಿನ್ನೆ ಬರಲಿಲ್ಲ ಅಂದರೆ ನನ್ನ ವಿರುದ್ಧವೇ ಪ್ರತಿಭಟನೆ ಆಗಿದೆ ಆ ವಿಷಯದಲ್ಲಿ. ಅದಕ್ಕಾಗಿ ನಾನು ಇರಲಿಲ್ಲ ಹೊರತು ಆ ವಿಷಯ ಇಲ್ಲದಿದ್ದರೂ ನಾನು ಅಲ್ಲಿ ಬಂದು ಕುಳಿತು ಪ್ರತಿಭಟನೆ ಮಾಡುತ್ತಿದ್ದೆ. ನನ್ನ ಮೇಲೆ ಬೇಸರ ವಿರುದ್ಧ ಕಾರಣದಿಂದ ನಾನು ಬರಲಿಲ್ಲ. ಅದೇ ಬೆದರಿಕೆಗಳು ನನಗೆ ಸದ್ಯಕ್ಕೆ ಇಲ್ಲಿವರೆಗೆ ಬರಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಅಥವಾ ನನ್ನ ಬಳಿ ಇರೋ ನನಗೆ ಇಷ್ಟ ಇರುವವರು ಅವರಲ್ಲಿ ಕೇಳಿ ಹೇಳಿದ್ದೆ, ಕೆಲವು ಅನಿಸಿಕೆಗಳನ್ನು ಹೇಳಿದ್ದೆ. ನಾನು ಈ ರಾಜೀನಾಮೆ ಬಗ್ಗೆ ಯಾಕೆ ಹೇಳುತ್ತಿದ್ದೇನೆ ಅಂದರೆ, ನಮ್ಮ ಸ್ಟೂಡೆಂಟ್ ಯೂನಿಯನ್ನಲ್ಲಿ ಇಂಥ ಗೊಂದಲಗಳು ನಾನು ಸಾಫ್ಟ್ ಕಾರ್ನರ್ ಇದ್ದೇನೆ ಅಂತ ಒಂದು ನಂಬಿಕೆ ಅವರಿಗೆ ಬರಬಾರ್ದು. ನಾನು ಹಿಜಾಬ್ ವಿಷಯದಲ್ಲಿ ಖಂಡನೀಯವಾಗಿದ್ದೆ, ಯಾವಾಗಲೂ ಇದ್ದೆ. ಮೊನ್ನೆ ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ವಿದ್ಯಾರ್ಥಿಗಳ ಪರವಾಗಿ ಹೇಳಿದ್ದೆ. ಮುಸ್ಲಿಂ ಹುಡುಗಿಯರ ಪರವಾಗಿ ನಾನು ಇದು ವಿಷಯವನ್ನು ಹೇಳಿದ್ದಲ್ಲ, ವಿದ್ಯಾರ್ಥಿಗಳ ಪರವಾಗಿ ಹೇಳಿದ್ದು. ಸೊ ಇಂಥ ವಿಷಯದಲ್ಲಿ ಅವರಿಗೆ ಬೇಸರಗೊಂಡಿದೆ. ಸೊ ಅದರಿಂದ ನನ್ನನ್ನು ರಿಸೈನ್ ಮಾಡಿ